ದಿಲ್ಲಿಯಲ್ಲಿ ಅಬಕಾರಿ ನೀತಿಯ ಕಾರಣಕ್ಕೆ ಆಮ್ ಆದ್ಮಿ ಪಕ್ಷ ಸೋತಿತಂತೆ. ಇದನ್ನು ಲಂಚದ ಮೂಟೆಗಳಾದ ಬಿಜೆಪಿಯವರು ಹೇಳಿದ್ದರಿಂದ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಬಿಡಿ ಎನ್ನುತ್ತಾರೆ ರಾಜಕೀಯ ಪಂಡಿತರು. 2.5 ವರ್ಷಗಳ ಹಿಂದೆ ಪಂಜಾಬಿನಲ್ಲಿ 1% ಲಂಚ ತಿನ್ನಲಿದ್ದ ಮಂತ್ರಿಯನ್ನ ಎಎಪಿ ಮುಖ್ಯಮಂತ್ರಿ ಭಗವಂತ್ ಮನೆಗೆ ಕಳುಹಿಸಿದ್ರು. ಅದು ನಮಗೆ ಅಚ್ಚರಿ ಸರಿ. ಆಗ ಬಿಜೆಪಿ, ಬಿಎಸ್ಪಿ, ಕಾಂಗ್ರೆಸ್ನಂತಹ ಪಕ್ಷಗಳಿಗೆ ನಾಚಿಕೆ ಆಯಿತೇ ಎಂದರೆ ಇಲ್ಲ. ಮಂತ್ರಿಯಾಗಿದ್ದ ಪಯ್ಯ ಬೈದನು ಅದನ್ನ ಬಿಟ್ಟ ಮೇಲೆ ಜೀವನೋಪಾಯಕ್ಕೆ ಹೆಂಡ ಇಳಿಸುವ ಕೆಲಸ ಮಾಡುತ್ತಾನೆ. ಅದು ಆ ಕಾಲ. ಏನು ಮಾಡಿಕೊಳ್ಳಲು ಆಗದವನು ಮಂತ್ರಿಯಾಗಲು ಯೋಗ್ಯನಲ್ಲ ಎಂಬುದು ಈ ಕಾಲ. ಮಂತ್ರಿಗಳು ಪಕ್ಷದ ನಿಧಿ ಮತ್ತು ಹೈಕಮಾಂಡ್ ಕೈಗೆ ಕೊಡಬೇಕಾದ ಕಾಲವಿದ್ದು, ಈಗ ಚುನಾವಣೆಯ ವೆಚ್ಚ ಮುಟ್ಟಿರುವ ಅಟ್ಟ ಜನಸಾಮಾನ್ಯರು ಮುಟ್ಟಲಾಗದುದಾಗಿದೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.